ಕಡಬದಲ್ಲಿ ಅರಣ್ಯಾಧಿಕಾರಿಗಳ ದೌರ್ಜನ್ಯದ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಆಗ್ರಹಿಸಿ ನಡೆಯುತ್ತಾ ಇರುವ ಉಪವಾಸ ಸತ್ಯಾಗ್ರಹವು 5ನೇ ದಿನಕ್ಕೆ ಮುಂದುವರೆದಿದೆ. ಇಂದು ರಕ್ತ ಚಳುವಳಿ ಹೆಸರಿನಲ್ಲಿ ನೀತಿ ತಂಡದ ರಾಜ್ಯಾಧ್ಯಕ್ಷ ಜಯಂತ್ ಟಿ ಅವರು ಬ್ಲಡ್ ಮೂಲಕ ಬೆರಳಿನ ತುದಿಯನ್ನ ಕಟ್ ಮಾಡಿ ಆ ರಕ್ತದಲ್ಲಿ ಎಫ್ಐಆರ್ ದಾಖಲಿಸಿ ನ್ಯಾಯ ಕೊಡಿ, ಅಧಿಕಾರಿಯವರೇ ನಮ್ಮನ್ನ ಬಲಿ ಕೊಡದಿರಿ ಎಂದು ಬರೆದಿದ್ದಾರೆ. ಇನ್ನು ಅಧಿಕಾರಿಗಳ ಮೇಲೆ ಕೇಸು ದಾಖಲಿಸಿ ಇಲ್ಲವೇ ಕೇಸು ದಾಖಲಿಸಲು ಸಾಧ್ಯವಿಲ್ಲ ಎಂದು ಲಿಖಿತವಾಗಿ ಬರೆದುಕೊಡಿ ಎಂದು ಅಧಿಕಾರಿಗಳ ಮುಂದೆ ಬೇಡಿಕೆ ಸಲ್ಲಿಸಿದ್ದಾರೆ. ಸತ್ಯಾಗ್ರಹದಲ್ಲಿ ಪ್ರಸಾದ್ ತಂದೆ ಪದ್ಮಯ್ಯಗೌಡ, ತಾಯಿ ಸೀತಮ್ಮ, ಪತ್ನಿ ದೀಕ್ಷಿತಾ, ಅಣ್ಣ ಅತ್ತಿಗೆ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಅರಣ್ಯ ಇಲಾಖೆಯವರು ಮಾಡುವ ದೌರ್ಜನ್ಯ ವಿರುದ್ಧ, ದಬ್ಬಾಳಿಕೆ ವಿರುದ್ಧ, ದರೋಡೆ ವಿರುದ್ಧ 15ನೇ ತಾರೀಕಿಂದ ಕಾನೂನು ಕ್ರಮ ಕೈಗೊಳ್ಳಲು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಒಂದೇ, ನೇರವಾಗಿ ಹೇಳ್ತಾ ಇದ್ದೇನೆ. ಪ್ರಸಾದ್ ಅವರ ಮನೆಗೆ 2ನೇ ತಾರೀಕು ಮಧ್ಯರಾತ್ರಿಯಿಂದ 3ನೇ ತಾರೀಕು ಬೆಳಗಿನ ಜಾವ 4:15 ತನಕ ಇವರ ದಬ್ಬಾಳಿಕೆ, ದರೋಡೆ ಮಾಡಿರೋ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲು ಮಾಡಿ, ಇಲ್ಲ ಪೊಲೀಸ್ ಅಧಿಕಾರಿಯವರಿಗೆ ಎಫ್ಐಆರ್ ದಾಖಲು ಮಾಡಲು ಕಾನೂನಲ್ಲಿ ಅವಕಾಶವಿಲ್ಲ ಇದ್ದರೆ ಕಾನೂನಲ್ಲಿ ಅವಕಾಶ ಇಲ್ಲ ಎನ್ನುವ ರೀತಿಯಲ್ಲಿ ನಮಗೆ ಬರೆದುಕೊಡಿ, ನಾವು ಎದ್ದೋಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಇದಕ್ಕೆ ಯಾವುದೇ ಒಂದು ಅಧಿಕಾರ ಸ್ಪಂದನೆ ಮಾಡ್ತಾ ಇಲ್ಲ. ಅದು ಯಾವ ಉದ್ದೇಶ ಗೊತ್ತಾಗಲ್ಲ. ಇದೊಂದರಲ್ಲಿ ಗೊತ್ತಾಗುತ್ತೆ, ಇವರ ದಬ್ಬಾಳಿಕೆ ಅಂತ ಇದ್ದಾರೆ, ದರೋಡೆ ಅಂತ ಗೊತ್ತಾಗುತ್ತೆ. ಇಲ್ಲ, ನಮ್ಗೆ ಆಗೋಯ್ತು, ಅವತ್ತಿಂದ ಇವತ್ತು ಉಪವಾಸ ಮಾಡ್ತಾ ಇದ್ದೀವಿ. 2 ದಿನ 3-4 ಗ್ಲೂಕೋಸ್ ಹಾಕಿದ್ರಿ, ನಾವು ಗ್ಲೂಕೋಸ್ ಹಾಕ್ಲಿಕ್ಕೆ ಯಾವುದಕ್ಕೆ ಹೋಗ್ತಾ ಇಲ್ಲ. ನ್ಯಾಯ ಬೇಕೇ ಬೇಕು ಇದಕ್ಕೆ. ಅದಕ್ಕೋಸ್ಕರ ನೋಡಿ, ಇನ್ನು ಇವಾಗ ಗಂಟೆ 1 ಬ್ಲಡ್ಡಲ್ಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀವಿ. ಒಂದು ಅಧಿಕಾರಿ ಹಚ್ಚಿಕೊಳ್ಳಿ, ನಿಮ್ಮ ಕೆಲಸ ಇಂಥ ದೊಡ್ಡ ನಮ್ಮ ಜೀವ, ನಿಮ್ಮ ಕೆಲಸವನ್ನು ಉಳಿಸಿಕೊಳ್ಳಲಿಕ್ಕೋಸ್ಕರ ನೀವು ಏನು ಬೇಕಾದ್ರೂ ನೋಡ್ತಾ ಇದ್ದೀರಾ. ಮಂಗಳೂರು DFO ಅಧಿಕಾರಿಯವರಿಗೆ ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡಲಿಕ್ಕೆಲ್ಲ ಆಗ್ತಾ ಇಲ್ಲ ಅವರಿಗೆ. ರಾತ್ರಿ ದಬ್ಬಾಳಿಕೆ ಮಾಡಲಿಕ್ಕೆ ಅವ್ರು ಫೋನ್ ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ರಾತ್ರಿ ಕಳಿಸಲಿಕ್ಕೆ ಆಗ್ತಾ ಇದೆ ಅವರಿಗೆಲ್ಲ. ಇವು ಯಾವ ನಿಯಮದ ಪ್ರಕಾರ ಬಂದಿರೋದು? ಒಂದು ಎಫ್ಐಆರ್ ದಾಖಲು ಮಾಡಿಲ್ಲ ಅವರು. ಅವರ ಅವಶ್ಯಕ್ಕೆ ಬಂದು ದಬ್ಬಾಳಿಕೆ ಮಾಡಿ ಆದ ನಂತರ ಎಫ್ಐಆರ್ ಮಾಡ್ಕೊಂಡಿದ್ದಾರೆ. ಇದು ಯಾವ ನಿಯಮ ಸ್ವಾಮಿ? ಯಾವ ಸಮನ್ಸ್ ವಾರಂಟ್ ತಂದಿರೋದು ಇವರು? ಸಮನ್ಸ್ ವಾರಂಟ್ ಮಾಡಬೇಕಾದ್ರೆ ಎಫ್ಐಆರ್ ದಾಖಲು ಮಾಡಬೇಕಿತ್ತು. ಇಲ್ಲ ದೂರದಾರರು ಯಾವುದೂ ಇಲ್ಲ. ಮತ್ತು ಈಗ ನಾವು ಈ ಒಂದು ಪ್ರಕರಣದಲ್ಲಿ ಈ ಮೂಜೂರಿನ ಈ ಮನೆಗೆ ದಾಳಿ ಮಾಡಿದೆ ಅಂತೇಳಿ ಇಲ್ಲಿ ಸತ್ಯಾಗ್ರಹ ಮಾಡೋ ಪ್ರಕರಣದಲ್ಲಿ ಅಲ್ಲಿ ಅಧಿಕಾರಿಗಳು ರಾತ್ರೋರಾತ್ರಿ ಅಲ್ಲಿ ಅನಪೇಕ್ಷಿತ ವ್ಯಕ್ತಿಗಳನ್ನು ಕರ್ಕೊಂಡು ಹೋಗಿ ಒಳಗೆ ದಾಂಧಲೆ ಎಬ್ಬಿಸಿ ಆ ಕುಟುಂಬದ ಒಂದು ಸ್ವಾಭಿಮಾನ, ಅವರ ಸಂಪ್ರದಾಯ, ಅವರ ಗೌರವಕ್ಕೆ ಧಕ್ಕೆ ತಂದದ್ದು ಏನಿದೆ ಅದಕ್ಕೆ ನಾವು ಖಂಡಿಸ್ತೇವೆ. ಜೊತೆಗೆ ಅವರ ಹೋರಾಟ ಏನಿದೆ ಅದನ್ನು ಕಾನೂನಾತ್ಮಕ ಹೋರಾಟವಾಗಿ ಪರಿವರ್ತಿಸಬೇಕು. ಸತ್ಯಾಗ್ರಹ ಮಾಡಿ ಅದರಲ್ಲಿ ಮುಂದುವರಿಸಿದರೆ ಬಹುಶಃ ಸತ್ಯಾಗ್ರಹಕ್ಕೆ ಎಷ್ಟು ದಿವಸ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸತ್ಯಾಗ್ರಹವನ್ನು ನಿಲ್ಲಿಸಬೇಕು. ಸತ್ಯಾಗ್ರಹ ಬೆಳೆ ಇದೆ, ಆದರೆ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಬೇಗ ಅದರ ಫಲವನ್ನು ತಗೊಳ್ಬೋದು. ಹಾಗಾಗಿ ಇಲ್ಲಿ ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸಬೇಕು. ಅದರಲ್ಲಿ ಯಾರ್ಯಾರು ಏನೇನು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಾನೂನಾತ್ಮಕ ಯಾವ ಅರಣ್ಯ ಅಧಿಕಾರಿ ಇರ್ಬೋದು, ಯಾರಿದ್ದಾರೆ ಅವರ ಮೇಲೆ ಇವರು ಕಾನೂನಾತ್ಮಕ ಹೋರಾಟವನ್ನು ಮಾಡಲಿ. ನಾವು ಕೂಡ ಅವರ ಜೊತೆಗಿದ್ದೆ. ಅದು ಏನಾಗಬೇಕು ಅದರ ವಿಷಯದಲ್ಲಿ ಯಾರನ್ನು ನಾವು ಅದರ ಜೊತೆ ಮಾತಾಡ್ತೇವೆ. ನನ್ನ ಗಮನಕ್ಕೆ ಬಂದಾಗೆ ಬಹುಶಃ ಇತ್ತೀಚೆಗೆ ನಿನ್ನೆ ಮೊನ್ನೆ ಅವರಿಗೆ ಈಗ ಮಾಹಿತಿಯನ್ನು ಹೇಳಿದ್ದೇನೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದರಲ್ಲಿದ್ದ ಅಲ್ಲಿ ನ್ಯಾಯ ಏನಿದೆ, ಸತ್ಯ ಏನಿದೆ ಅದನ್ನು ನಾವು ಸತ್ಯಾಗ್ರಹದ ಸತ್ಯವನ್ನು ನಾವು ಅವರಿಗೆ ಕೊಡಬೇಕು. ಮತ್ತು ಯಾರ್ಯಾರು ಅಲ್ಲಿ ದಾಂಧಲೆ ಎಬ್ಬಿಸಿ ಅವರಿಗೆ ಆತ್ಮಗೌರವಕ್ಕೆ ಧಕ್ಕೆ ತಂದಿದ್ದಾರೆ ಅವರ ಮೇಲೆ ಏನು ಕ್ರಮ ತಗೊಳ್ಬೇಕು, ಅದರಲ್ಲಿ 2 ಮಾತಿಲ್ಲ. ಈಗ ಸಂಬಂಧಪಟ್ಟವರಿಗೆ ಅವರ ತಿಳಿಸ್ತೇವೆ. ತಕ್ಷಣ ಅವರ ಉಪವಾಸಗಳನ್ನು ನಿಲ್ಲಿಸಿ ಅವರಿಗೆ ಏನಾಗಬೇಕು ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಕಾನೂನಾತ್ಮಕ ರೀತಿಯಲ್ಲಿ ಕೊಡಬೇಕು ಅಂತೇಳಿ ನಾವು ಅವರಿಗೆ ತಿಳಿಸ್ತೇವೆ. ನಾವು ಈ ಕ್ಷಣವೇ ಹೋಗಿ ಮಾತಾಡಿ ಅದರ ಏನು ಅವರ ಸತ್ಯಾಗ್ರಹಕ್ಕೆ ಏನು ಹೋರಾಟದ ಸತ್ಯ ಇದೆ, ಅವ್ರು ಯಾವ ನ್ಯಾಯಕ್ಕೆ ಹೊರಡ್ತಾರೆ, ಅದನ್ನು ಅವರಿಗೆ ಏನು ಅನ್ಯಾಯ ಆಗಿದೆ ಅದರ ಬಗ್ಗೆ ಕೂಲಂಕಷವಾಗಿ ಗೊತ್ತಾಗಬೇಕು ಮತ್ತು ಕ್ರಮ ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ಹೇಳ್ತೇವೆ.